ಆಶ್ರಮದಲ್ಲಿರುವ ಮಕ್ಕಳು ನಿರಾಶರಾಗದೆ ತಮಗೂ ಉತ್ತಮ ಭವಿಷ್ಯ ಮುಂದೆ ಕಾದಿದೆ ಎಂಬ ಸಕಾರಾತ್ಮಕ ಚಿಂತನೆಯೊಂದಿಗೆ ಉತ್ತಮ ಶಿಕ್ಷಣ ಗುಣನಡತೆಯನ್ನ ಮೈಗೂಡಿಸಿಕೊಳ್ಳಬೇಕೆಂದು ಕಟೀಲು ಕ್ಷೇತ್ರದ ಅನಂತ ಪದ್ಮನಾಭ ಅಸ್ರಣ್ಣರು ಹೇಳಿದರು. ಮಂಗಳೂರಿನ ನಂತೂರಿನಲ್ಲಿರುವ ಸಂವೇದನಾ ಆಶ್ರಮದಲ್ಲಿ ಗೋಪೂಜೆ, ತುಳಸಿ ಪೂಜೆ ಹಾಗೂ ಜಾನಕಿ ಚಾರಿಟೇಬಲ್ ಸೇವಾ ಟ್ರಸ್ಟ್ ಅನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ದೀಪಾವಳಿ ಮನೆ ಮನಗಳನ್ನ ಬೆಳಗಿಸಿ ಅಂಧಕಾರ ನೀಗಿಸಿ ಜಗತ್ತಿಗೆ ಬೆಳಕನ್ನ ನೀಡುವ ಹಬ್ಬವಾಗಿದೆ. ಆಶ್ರಮದ ಮಕ್ಕಳ ಜ್ಞಾನ ವೃದ್ಧಿಯಾಗಿ ಅವರ ಬಾಳು ಬೆಳಗಲಿ ಎಂದು ಕ್ಷೇತ್ರದ ಅನಂತ ಪದ್ಮನಾಭ ಅಸ್ರಣ್ಣರು ಆಶೀರ್ವಚನ ನೀಡಿ ಟ್ರಸ್ಟ್ ಸಂಚಾಲಕ ಧರ್ಮೇಂದ್ರ ಗಣೇಶ್ಪುರ ಇವರ ಧರ್ಮ ಕಾರ್ಯಗಳನ್ನು ಶ್ಲಾಘಿಸಿದ್ರು. 18 ಪುರಾಣಗಳು, ಮಹಾಭಾರತ, ರಾಮಾಯಣ, ಇದರಲ್ಲಿ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಏನು ಮೊತ್ತ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಪರೋಪಕಾರಾಯ ಪುಣ್ಯಾಯ, ಮತ್ತೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯ, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದೇ ಅದು ಪಾಪ ಅಂತ. ಅಂತಹ ಮೊತ್ತವಾಗಿ ಕೊಟ್ಟಿರತಕ್ಕಂತಹ ಒಂದು ಸಂದೇಶ ಇಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ಏನಂತಂದರೆ, ಮಕ್ಕಳ ಜೀವನ ಏನೋ ಆಗಬೇಕಾದಂತಹ ಇದನ್ನು ಆ ಮಕ್ಕಳನ್ನು ಪಾಲಿಸ್ತಾ ಅವರಿಗೆ ಬೇಕಾದಂತಹ ಕಾಲಕ್ಕೆ ಜೀವ ಉಳಿಯಕ್ಕೆ ಬೇಕಾದಂಥ ಆಹಾರ, ಆಮೇಲೆ ಆ ಜೀವಿ ಬೆಳೆಯುವುದಕ್ಕೆ ಬೇಕಾದಂತಹ ವಿದ್ಯೆಗಳು, ಮತ್ತು ಅವರ ಕನಸುಗಳನ್ನು ನನಸು ಮಾಡತಕ್ಕಂತಹ ಮುಂದೆ ಅವರ ವಿವಾಹಾದಿಗಳ ಆ ಕಾರ್ಯವನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ. ಅದು ಅತ್ಯಂತ ಸ್ತುತ್ಯರ್ಹವಾದಂತಹ ಕಾರ್ಯ. ನಮ್ಮ ಮೇಡಮ್ ಅವರು ನಮಗೆ ಹೇಳಿದರು, ಇಲ್ಲಿ ನಾವು ಇಷ್ಟು ಸಮಯದಿಂದ ಆರಂಭ ಮಾಡಿದ್ದೇವೆ, ಈ ರೀತಿ ನಡೆದುಕೊಂಡು ಬಂದಿದೆ ಈ ಸಂಸ್ಥೆ ಅಂತ ಹೇಳಿದಾಗ ಅತ್ಯಂತ ಬಹಳ ಸಂತೋಷವಾಗಿರತಕ್ಕಂಥ. ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಸಂವೇದನಾ ಆಶ್ರಮದ ಮಕ್ಕಳ ಹಿತ ಕಾಪಾಡಲು ಸೂಕ್ತವಾಗಿ ಸ್ಪಂದನೆ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಈ ಮಕ್ಕಳಿಗೆ ಇನ್ನಷ್ಟು ನಮ್ಮ ಜೀವನದಲ್ಲಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ತಾವು ಕೂಡ ಮುಂದಿನ ದಿವಸಗಳಲ್ಲಿ ನಮಗೆ ಉಜ್ವಲ ಭವಿಷ್ಯ ಇದೆ, ನಾವು ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬಂದು ನಾವು ಕೂಡ ಒಳ್ಳೆಯ ಪ್ರಜೆಗಳಾಗಿ ಮುಂದಿನ ದಿವಸಗಳಲ್ಲಿ ಬಾಳಬೇಕೆನ್ನುವಂಥ ಒಂದು ಸಂದೇಶವನ್ನು ನೀಡುವ ಒಂದು ಕಾರ್ಯಕ್ರಮ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರ ನಮ್ಮೆಲ್ಲರನ್ನು ಸೇರಿಸಿ ನಮಗೂ ಒಂದು ಪುಣ್ಯದ ಒಂದು ಕೆಲಸ ಹೇಳಿದರೆ ತಪ್ಪಾಗಲಿಕ್ಕೆ ಈ ರೀತಿಯ ಒಂದು ಭಾಗ್ಯ ಸಿಕ್ಕಿದೆ. ಇಂತಹ ಒಂದು ಒಳ್ಳೆಯ ಆಚರಣೆಯಲ್ಲಿ ನಮ್ಮ ಸಹಭಾಗಿತ್ವನೇ ಇದೆ ಎನ್ನುವಂತಹ ವಿಚಾರಗಳನ್ನು ಹೇಳುತ್ತಾ, ಖಂಡಿತವಾಗಲೂ ಏನು ತಾವು ಜಾನಕಿ ಚಾರಿಟೇಬಲ್ ಟ್ರಸ್ಟಿನ ಮುಂದಿನ ದಿವಸಗಳಲ್ಲಿ ಒಂದು ಗುಣಾತ್ಮಕವಾದಂತಹ ಕಾರ್ಯ ತಮ್ಮ ಸಮಾಜದಲ್ಲಿ ನಡೀಲಿ ಎನ್ನುವಂತಹ ಆಶಯದೊಂದಿಗೆ. ಇನ್ನು ಎಸಿಪಿ ಎಂಎ ನಟರಾಜ್ ಅವರು ಮಾತನಾಡುತ್ತಾ, ಮಕ್ಕಳು ವಿದ್ಯಾವಂತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಕಾರಣವಾದ ಸಂವೇದನಾ ಆಶ್ರಮದ ಮೇಲ್ವಿಚಾರಕರ ಬಗ್ಗೆ ಅಭಿಮಾನದ ನುಡಿಗಳನ್ನಾಡಿ ತಾನೂ ಸಹಕಾರ ನೀಡುವುದಾಗಿ ಭರವಸೆಯನ್ನಿತ್ತರು. ಅವರ ಧಾರ್ಮಿಕ ಕಾರ್ಯ ನಿಜವಾಗೂ ನನಗೆ ಆ ಒಂದು ಅಭಿಮಾನ, ಅವ್ರ ಬಗ್ಗೆ ತುಂಬ ಅಭಿಮಾನ ಸರ್. ಅದನ್ನು ಈಗ ಅವರು ಒಳ್ಳೆ ಟ್ರಸ್ಟ್ ಮುಖಾಂತರ ಇವತ್ತು ಈ ಒಂದು ಕಾರ್ಯವನ್ನು ಆರಂಭಿಸ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಅವರು ನಿಜವಾಗೂ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಯಾವಾಗಲೂ ಫೋನ್ ಮಾಡಿದಾಗ ಹೆಚ್ಚು ಕಡಿಮೆ 10 ಸರಿ ಫೋನ್ ಮಾಡಿದಾಗ 5 ಸರಿ ಕಡ್ಡಿಲಲ್ಲಿ ಇರ್ತಿದ್ರು ಅವರು. 5 ಸರಿ ಕಡ್ಡಿಲಿ ಹೋಗ್ತಿರ್ತಾರೆ, ಅಥವಾ ಕಡ್ಡಿಲಿ ಇರ್ತಾರೆ. ಅದು ಒಂದು 2-3 ಸರಿ ಕಡ್ಡಿಲಲ್ಲೇ ಸಿಕ್ಕಿದ್ದಾರೆ ನನಗೆ. ಸೊ ಅವರು ಕಡ್ಡಿಲಿ ನಮ್ಮ ಧರ್ಮಗುರುಗಳಿಂದ ಇವತ್ತು ಕರೆಸಿ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಒಳ್ಳೆಯ ದಿನ ಇವತ್ತು ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಶುಭವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ಬುಳ್ಳಾಜೆ ಇವರು ಧರ್ಮೇಂದ್ರ ಗಣೇಶ್ಪುರ ಇವರ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಅಭಿಮಾನದಿಂದ ಕೊಂಡಾಡಿದ್ರು. ಸಮಾಜದಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಬೇಕಾದ್ರೂ ಸಹ ಧರ್ಮೇಂದ್ರರವರ ಪಾತ್ರ ವಿಶೇಷ ರೀತಿಯಲ್ಲಿ ಇರ್ತದೆ. ಅದು ಬರ್ತಾ ಯಾಕೆ ಅದೊಂದು ಚಾರಿಟೇಬಲ್ ಟ್ರಸ್ಟ್ ಆಗಿ ಮಾಡಬಾರ್ದು ಅನ್ನುವ ಒಂದು ಕಲ್ಪನೆಯಲ್ಲಿ ಇವತ್ತು ಆ ಚಾರಿಟೇಬಲ್ ಟ್ರಸ್ಟನ್ನು ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ಬಹಳ ವಿಶೇಷ ರೀತಿಯಲ್ಲಿ ಏನು ಆಶ್ರಮದಲ್ಲೇ ನಾನು ಆ ಚಾರಿಟೇಬಲ್ ಟ್ರಸ್ಟನ್ನ ಏನು ಉದ್ಘಾಟನೆಯನ್ನು ಮಾಡಬೇಕಂತ ವಿಶೇಷ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ವಿಶೇಷ ರೀತಿಯಲ್ಲಿ ಹಮ್ಮಿಕೊಂಡಂಥ ಧರ್ಮೇಂದ್ರ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಲತಾ ಧರ್ಮೇಂದ್ರ, ಎನ್ಎಂಪಿಟಿ ಮಾಜಿ ಟ್ರಸ್ಟಿ ಬಿ ಸುಧಾಕರ್ ಕಾಮತ್, ಸ್ಥಳೀಯ ಮುಖಂಡ ಕಿರಣ್ ವೇದಿಕೆಯಲ್ಲಿದ್ದು ಶುಭ ಹಾರೈಸಿದ್ರು.
ಈ ವೇಳೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದೇವಿ ಕಿರಣ್ ಗಣೇಶ್ಪುರ ಇವರಿಂದ ದೀಪಾವಳಿ ಸಂಭ್ರಮ ಅಶುತ್ ಚಿತ್ರ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ರು. ಪಟಾಕಿ ಸಿಡಿಸುವ ಮೂಲಕ ಮಕ್ಕಳು ಆನಂದದಿಂದ ದೀಪಾವಳಿ ಹಬ್ಬವನ್ನ ಸಂಭ್ರಮಿಸಿದ್ರು. ಈ ಸಂದರ್ಭ ನಿರಂಜನ್ ಹೊಳ್ಳ ಉಪಸ್ಥಿತರಿದ್ದರು. ಸಿದ್ಧಿವಿನಾಯಕರಿ ಪೂರ್ವ ವಿದ್ಯಾರ್ಥಿ ಸಂಘದ ಸದಸ್ಯರು ಕಾರ್ಯಕ್ರಮವನ್ನ ಸಂಯೋಜಿಸಿದ್ರು. ಕಾರ್ಯಕ್ರಮವನ್ನ ಹೊನ್ನಯ್ಯ ಕಾಟಿಪಳ್ಳ ನಿರೂಪಿಸಿದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.